ಮುಂಬೈನ ವರ್ಲಿ ಪರಿಸರದಲ್ಲಿರುವ ಕಳೆದ 25 ವರ್ಷಗಳಿಂದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವ ಶ್ರೀ ಸಿದ್ದೇಶ್ವರ ಅನ್ನದಾತ ಅಪ್ಪಾಜಿ ಬೀಡು ಫೌಂಡೇಶನ್ ಸಂಸ್ಥೆಯು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ 30ರಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಕ್ಷಿಣ ಭಾರತೀಯರು ಹೆಚ್ಚಾಗಿರುವ ಮುಂಬೈ ಮಹಾನಗರದಲ್ಲಿ ಅಯ್ಯಪ್ಪನ ಭಕ್ತಾದಿಗಳು ಕಡಿಮೆ ಇಲ್ಲ. ಕರಾವಳಿಯಿಂದ ವಲಸೆ ಬಂದ ವಲಸಿಗರ ಧಾರ್ಮಿಕತೆಯು ರಕ್ತದಲ್ಲೇ ಬಂದ ಗುಣ. ಅಂತೆಯೇ ಅದಕ್ಕನುಗುಣವಾಗಿ ಬೇಕಾದ ಧಾರ್ಮಿಕ ಕಟ್ಟುಪಾಡುಗಳು ಸಂಸ್ಕೃತಿಯನ್ನ ನಡೆಸಿಕೊಂಡು ಬರ್ತಿದ್ದಾರೆ ಎಂಬುದಕ್ಕೆ ಅಪ್ಪಾಜಿ ಬೀಡುವಿನ ಶ್ರೀ ಸಿದ್ದೇಶ್ವರ ದೇವಸ್ಥಾನವೇ ಒಳ್ಳೆಯ ಉದಾಹರಣೆ ಎಂದರೆ ತಪ್ಪಾಗಲಾರದು. ಈ ಸಂಭ್ರಮಕ್ಕೆ ತುಳು ಕನ್ನಡಿಗ ಬಾಂಧವರು ತಮ್ಮ ಊರಿನ ಜಾತ್ರೆಯಂತೆ ಸಾವಿರಾರು ಸಂಖ್ಯೆಯಲ್ಲಿ ನೆರೆಯುತ್ತಾರೆ. ಪ್ರತಿ ವರ್ಷವೂ ಭಕ್ತ ಜನರ ಭಾಗವಹಿಸುವಿಕೆ ಇಲ್ಲಿನ ಸ್ಥಳ ಮಹಿಮೆಯನ್ನ ತೋರಿಸುತ್ತದೆ. ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯಂದು ಮುಂಬೈ ಮಹಾನಗರದ ಶಿಲ್ಪಿ ಅಶೋಕ್ ಕುಮಾರ್ ಕೊಡ್ಯಡ್ಕ ಪುಷ್ಪಾಲಂಕೃತ ಭವ್ಯ ಮಂಟಪವನ್ನು ನಿರ್ಮಿಸಲಿದ್ದಾರೆ. ಮುಂಬೈಯ ಕಾಮ್ಗರ್ ಮೈದಾನದ ದಾದರ್ ಪರೇಲ್ನಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯಲಿದ್ದು, ಶ್ರೀ ಕ್ಷೇತ್ರದ ಒಡಿಯೂರು ಗುರುದೇವ ದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಮತ್ತು ಕೇಮಾರು ಈಶಾ ವಿಠಲದಾಸ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮವನ್ನು ಶ್ರೀ ಸಿದ್ದೇಶ್ವರ ಅನ್ನದಾತ ಅಪ್ಪಾಜಿ ಬೀಡು ಫೌಂಡೇಶನ್ನ ಪಡುಬಿದ್ರಿ ಬೆಂಗ್ರಿಯ ರಮೇಶ್ ಗುರುಸ್ವಾಮಿ ಉದ್ಘಾಟಿಸಲಿರುವರು. ಶ್ರೀ ಸಿದ್ದೇಶ್ವರ ಅನ್ನದಾತ ಅಪ್ಪಾಜಿ ಬೀಡು ಫೌಂಡೇಶನ್ ಸಂಸ್ಥೆಯು ಬೆಳ್ಳಿ ಹಬ್ಬವನ್ನು ಆಚರಿಸಲಿದ್ದು, ಸುಬ್ರಹ್ಮಣ್ಯ ಮಠದ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ. ಅಪ್ಪಾಜಿ ಬೀಡು ಫೌಂಡೇಶನ್ ವತಿಡಿದು ಸತತವಾದ 25 ವರ್ಷದಿಂದ ನಡಪಡಂತಿತ್ತಿನ ಈ ವ್ರತದ ನಿಷ್ಠೆದ ವ್ರತದ ಅಂಗವಾದ ಎಲ್ಲ ನಿಮ್ಮ 30ನೇ ತಾರೀಕು ತಾನೇ ಬಾರಿ ಗೌಜಿದ ಕಾರ್ಯಕ್ರಮ ನಡಪಡೊಂದಿಲ್ಲಾರೆ ಬೊಳ್ಳಿ ಪರ್ಬ ಆಯ್ತ ಒಟ್ಟಿಗೆ ಬೇತೆ ಬೇತೆ ಸ್ವಾಮಿಗಳನ್ನ ಧಾರ್ಮಿಕ ಚಿಂತನೆ ಐದು ಪಕ್ಕ ಬೇತೆ ಬೇತೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ನಡಪಡೊಂದಿಲ್ಲಾರೆ ಬಂದ ವಿಷಯ ತಿಳಿದು ಸಂತೋಷ ಅಂಡ್ ಈ ಲೇಸು ಪೊರ್ಲುಡು ನಡಪಡು ಬಾಲ ಓಲ ವಿಘ್ನದ ಅಂತೆ ಬಾರಿ ಪೊರ್ಲುಡು ಈ ಲೇಸು ನಡತದೆ ಜನಕನ ಮನಸ್ಸುಡು ಮಸ್ತ್ ಕಾಲ ಒಂದು ಶ್ರದ್ಧೆಡು ಬರುತ್ತಕ್ಕೆ ಎತ್ತಿನ ಕಾರ್ಯಕ್ರಮ ಅದು ಮುಡಿದು ಬರಡು ಬಂದು. ಇದೇ ಬರುವ ಡಿಸೆಂಬರ್ 30ರಂದು ಶ್ರೀ ಸಿದ್ದೇಶ್ವರ ಅನ್ನದಾತ ಅಪ್ಪಾಜಿ ಬೀಡಿನ ಅಯ್ಯಪ್ಪ ಸ್ವಾಮಿಯ ಮಂಡಲ ಪೂಜಾ ಬೆಳ್ಳಿ ಹಬ್ಬದ ಸಂಭ್ರಮ 25ನೇ ಹರೆಯಕ್ಕೆ ಕಾಲಿರಿಸಿದ ನವುಲ್ಲಾಸದ ಸಡಗರ. ಹಾಗಾಗಿ ಶ್ರೀ ಸಿದ್ದೇಶ್ವರ ಅನ್ನದಾತ ಅಪ್ಪಾಜಿ ಬೀಡು ಫೌಂಡೇಶನ್ ಸಂಸ್ಥಾಪಕ ರಮೇಶ್ ಗುರುಸ್ವಾಮಿ, ಬೆಳ್ಳಿ ಹಬ್ಬದ ಉತ್ಸವ ಕಮಿಟಿಯ ಅಧ್ಯಕ್ಷ ಹಾಗೂ ಟ್ರಸ್ಟಿಯೂ ಆದ ದಿನೇಶ್ ಕುಲಾಲ್ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಡಿಸೆಂಬರ್ 30ರಂದು ಬೆಳಿಗ್ಗೆ 5 ಗಂಟೆಗೆ ಶುರುವಾಗಿ ರಾತ್ರಿ 12 ಗಂಟೆಯವರೆಗೂ ಎಡೆಬಿಡದೆ ಪೂಜಾ ಕಾರ್ಯಕ್ರಮಗಳು ನಡೆಯಲಿದೆ. ಬೆಳಿಗ್ಗೆ ಸ್ಥಳ ಶುದ್ಧೀಕರಣ, ಬಳಿಕ ಮೊದಲು ವಿನಾಯಕನಿಗೆ ಗಣಹೋಮ, ಅನಂತರ ಅಪ್ಪಾಜಿ ಬೀಡಿನಿಂದ ಅಂದಿನ ಸಂಭ್ರಮ ನಡೆಯೋ ಕಾಮ್ಗಾರ್ ಮೈದಾನದತ್ತ ವೈಭವದ ಮೆರವಣಿಗೆಯ ಉತ್ಸವ, ಕಲಸ ಪ್ರತಿಷ್ಠಾಪನೆಯ ಬಳಿಕ ಅತಿಥಿಯವರಿಂದ ಅಂದಿನ ಕಾರ್ಯಕ್ರಮ ಉದ್ಘಾಟನೆಯಾಗಲಿದೆ. ಅನಂತರ 9:30ರಿಂದ ಕುಣಿತ ಭಜನಾ ಸ್ಪರ್ಧೆ, 11:30ರಿಂದ 1ರ ತನಕ ಅಂದಿನ ಮುಖ್ಯವಾದ ಪೂಜೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಂಡಲ ಪೂಜೆ, ಮಧ್ಯಾಹ್ನ 1ರಿಂದ ಅನ್ನ ಸಂತರ್ಪಣೆ ನಡೆಯಲಿದೆ. ಮಧ್ಯಾಹ್ನ 1ರಿಂದ 2ರವರೆಗೆ ನಗರದ ಸುಮಧುರ ಗಾಯಕ ಗಣೇಶ್ ಶರ್ಮಾಳ ಹಾಗೂ ಸ್ಯಾಕ್ಸೋಫೋನ್ ವಾದಕ ದಿನೇಶ್ ಕೋಟ್ಯಾನ್ ಅವರಿಂದ ಸಂಗೀತ ಮನೋರಂಜನೆ. ಮಧ್ಯಾಹ್ನ 2 ಗಂಟೆಗೆ ಪೂಜ್ಯ ಶ್ರೀ ಈಶಾ ವಿಠಲದಾಸ ಸ್ವಾಮೀಜಿ ಅವರಿಂದ ಸತ್ಸಂಗ ನಡೆಯಲಿದೆ. 2ರಿಂದ 4 ಗಂಟೆಯ ತನಕ ಕುಣಿತ ಹಾಗೂ ಭಜನೆ, ಅನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಗು ನಗುತ್ತಾ ನಲಿ ನಲಿ ಕನ್ನಡ ತುಳು ಹೆಸರಾಂತ ಕಲಾವಿದರಿಂದ ಹಾಸ್ಯ ಪ್ರಹಸನ ನಡೆಯಲಿದೆ. ಸ್ಥಾಪಕ ಶ್ರೀ ಗುರುಸ್ವಾಮಿ ರಮೇಶ್ ಅವರಿಂದ ಧಾರ್ಮಿಕ, ಸಾಮಾಜಿಕ, ರಾಜಕೀಯ, ಕಲಾ ಕ್ಷೇತ್ರಗಳಲ್ಲಿ ಸೇವೆಗೈದ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಇನ್ನು ರಾತ್ರಿ 7ರಿಂದ 10:30ರವರೆಗೆ ಕನ್ನಡ ಹಾಗೂ ತುಳು ಚಿತ್ರರಂಗದ ಹಾಸ್ಯ ಕಲಾವಿದರಿಂದ ಹಾಸ್ಯ ಕಾರ್ಯಕ್ರಮ. ಮುಂಬೈಯ ಕಾಮ್ಗರ್ ಮೈದಾನದ ದಾದರ್ ಪರೇಲ್ನಲ್ಲಿ ಶ್ರೀ ಸಿದ್ದೇಶ್ವರ ಅನ್ನದಾತ ಅಪ್ಪಾಜಿ ಬೀಡು ಫೌಂಡೇಶನ್ ಸಂಸ್ಥೆಯು ಬೆಳ್ಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಿದೆ. ದಿನೇಶ್ ಕುಲಾಲ್, ಬೋಕಪಟ್ನ, ವಿ4 ನ್ಯೂಸ್ 24/7 ಮುಂಬೈ.